ಆ ಒಂದು ಪ್ರಾಮಾಣಿಕ ಪ್ರಯತ್ನದ ಮುಖಾಂತರ ಇಷ್ಟು ದೊಡ್ಡ ಜನಸಾಗರವನ್ನು ಸೇರಿಸಿ ಎಲ್ಲರನ್ನ, ನಮ್ಮೆಲ್ಲ ಶಾಸಕರು, ಲೋಕಸಭಾ ಸದಸ್ಯರು ಎಲ್ಲರನ್ನ ಒಗ್ಗೂಡಿಸಿ ಮಾಡಿದಂತಹ ಈ ಪ್ರಯತ್ನಕ್ಕೆ ನಳಿನ್ ಕುಮಾರ್ ಕಟೀಲ್ರಿಗೆ ನಾನು ವಿಶೇಷವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾನು ಸುದೀರ್ಘವಾಗಿ ಮಾತಾಡಲಿಕ್ಕೆ ಇಷ್ಟಪಡುವುದಿಲ್ಲ. ಆದರೆ ಇವತ್ತು ಇರುವಂತಹ 3 ಪ್ರಶ್ನೆಗಳ ಬಗ್ಗೆ ಮಾತ್ರ ನಾನು ತಮ್ಮ ಮುಂದೆ ಇಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಒಂದು ರೀತಿಯಲ್ಲಿ ಯಾವುದೇ ಒಂದು ವಿಷಯ ಇಲ್ಲದೆ ಹೋರಾಟ ಮಾಡಬೇಕು ಅಂತ ಹೇಳುವಂತ ಪ್ರಯತ್ನ ಕಾಂಗ್ರೆಸ್ನವರದ್ದು ಮತ್ತು ಅವರ ಮಿತ್ರ ಪಕ್ಷಗಳದ್ದು. ಯಾವುದೋ ದೇಶದ್ರೋಹಿ ಸಂಘಟನೆಗಳ ಜೊತೆ ಸೇರಿಕೊಂಡು ಈ ದೇಶದಲ್ಲಿ ಒಂದಷ್ಟು ಭಯೋತ್ಪಾದನೆಗೆ ಪ್ರೇರಣೆ ಕೊಡುವಂತಹ ಹಲವಾರು ಕಾರ್ಯಕ್ರಮಗಳನ್ನು ಹುಟ್ಟು ಹಾಕಬೇಕು ಅಂತ ಹೇಳುವಂತ ಪ್ರಯತ್ನ ಇವತ್ತು ಈ ಭಾಗದಲ್ಲಿ ನಡೀತಾ ಇರುವಂತದ್ದು ನಾವು ಕಂಡಿದ್ದೇವೆ. ನಮಗೆ ಗೊತ್ತಿದೆ, ಇವತ್ತು ಈ ಭಾಗದಲ್ಲಿರುವಂತಹ SDPI ಇರ್ಬೋದು ಅಥವಾ PFI ಇರ್ಬೋದು ಅಥವಾ ಇತರ ಕೆಲವು ದೇಶದ್ರೋಹಿ ಸಂಘಟನೆಗಳಿರ್ಬೋದು, ಇವರು ಇವತ್ತು ಕಾಂಗ್ರೆಸ್ನ ಆಶ್ರಯವನ್ನು ಪಡ್ಕೊಂಡು ಕಾಂಗ್ರೆಸ್ನ ಮುಖಾಂತರ ಬೀದಿ ಇಡುವಂತಹ ಪ್ರಯತ್ನಗಳನ್ನು ಮಾಡಿದ್ದಾರೆ. ನಾನು ಅವರೆಲ್ಲರಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಬಂಧುಗಳೇ, ಖಂಡಿತವಾಗಿಯೂ ಭಾರತ ದೇಶದ ಯಾವುದೇ ನಾಗರಿಕನಿಗೆ, ಸಿಟಿಜನ್ಗೆ ಈ ಒಂದು ತಿದ್ದುಪಡಿಯಲ್ಲಿ ಒಂದು ಚೂರು ಕೂಡ ವ್ಯತ್ಯಾಸಗಳಾಗಲಿಲ್ಲ. ಕೇವಲ ಯಾರು ಮಹಾತ್ಮ ಗಾಂಧಿಯವರು ಅಕ್ಟೋಬರ್ 25, 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿ ಕೆಲವೇ ತಿಂಗಳಲ್ಲಿ ಆ ಪಾಕಿಸ್ತಾನದಲ್ಲಿ, ಪೂರ್ವ ಪಾಕಿಸ್ತಾನ, ಪಶ್ಚಿಮ ಪಾಕಿಸ್ತಾನದಲ್ಲಿ ನಡೀತಿರುವಂತಹ ವಿದ್ಯಮಾನವನ್ನು ಗಮನಿಸಿ ಆ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಉದ್ದೇಶ ಮಾಡಿ ಹೇಳಿದ್ರು, ಯಾರು ಈ ರೀತಿಯಲ್ಲಿ ಒಂದು ಧರ್ಮ ಆಧಾರಿತವಾದಂತಹ ಅವ್ಯವಸ್ಥೆಗೆ ಆ ರಾಷ್ಟ್ರದಲ್ಲಿರುವಂತಹ ಮೈನಾರಿಟಿಗಳ ಮೇಲೆ, ಅಲ್ಪಸಂಖ್ಯಾತರು ಅಂತ ಹೇಳುವವರ ಮೇಲೆ ಆಗುತ್ತಾ, ಅಂತವರಿಗೆ ರಕ್ಷಣೆ ಕೊಡುವುದು ನಮ್ಮ ಜವಾಬ್ದಾರಿ ಅಂತ ಹೇಳಿ ಕಾಂಗ್ರೆಸ್ನ ಅಧಿವೇಶನ 1947 ಅಕ್ಟೋಬರ್ 25ಕ್ಕೆ ನಡೆದಲ್ಲಿ ಮಹಾತ್ಮ ಗಾಂಧಿ ಅವರು ಉಲ್ಲೇಖ ಮಾಡಿರುವಂತಹ ಆಧಾರ. ಆಗಾಗಲೇ ಅಲ್ಲಿರುವಂತಹ ಮೈನಾರಿಟಿಗಳ ಮೇಲೆ, ಅದು ಹಿಂದೂ, ಕ್ರೈಸ್ತ, ಪಾರ್ಸಿ, ಜೈನ್, ಸಿಖ್ ಮುಂತಾದವರ ಮೇಲೆ ನರಭೇದಗಳು ನಡೀತಾ ಇತ್ತು. ಇದನ್ನು ತಪ್ಪಿಸಬೇಕು ಅಂತ ಹೇಳುವಂತ ಪ್ರಯತ್ನ ಆಯಿತು. ಅದಕ್ಕಾಗಿ 1950ರಲ್ಲಿ ಜವಾಹರ್ಲಾಲ್ ನೆಹರು ಲಿಯಾಖತ್ ಅಲಿ ಯಾರು ಪಾಕಿಸ್ತಾನದ ಪ್ರೆಸಿಡೆಂಟ್ ಒಪ್ಪಂದಗಳನ್ನು ಮಾಡಿಕೊಂಡು 2 ರಾಷ್ಟ್ರದಲ್ಲಿರುವಂತಹ ಅಲ್ಪಸಂಖ್ಯಾತರಿಗೆ ಎಲ್ಲಾ ರೀತಿಯ ಸಹಕಾರಗಳನ್ನು ಕೊಡ್ತೇವೆ ಅಂತ ಹೇಳಿ ಇವತ್ತು ನಾವು ನೋಡಿ, ಭಾರತ ಸೆಕ್ಯುಲರ್ ರಾಷ್ಟ್ರ, ಭಾರತ ಇವತ್ತು ಸೆಕ್ಯುಲರ್ ರಾಷ್ಟ್ರ. ಆದರೆ ಪಾಕಿಸ್ತಾನ ಇರ್ಬೋದು, ಬಾಂಗ್ಲಾದೇಶ ಇರ್ಬೋದು, ಅಫ್ಘಾನಿಸ್ತಾನ ಇರ್ಬೋದು, ಇದು ಮುಸ್ಲಿಂ ರಾಷ್ಟ್ರ ಅಂತ ಹೇಳಿ ತಮ್ಮ ಸಂವಿಧಾನದಲ್ಲಿ ಘೋಷಣೆ ಮಾಡಿ ಅಲ್ಪಸಂಖ್ಯಾತರ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಾ ಇದೆ. ಅಂದಿನಲ್ಲಿ ಲಿಯಾಖತ್ ಅಲಿ ನೆಹರು ಒಪ್ಪಂದವನ್ನ 70 ವರ್ಷದಲ್ಲಿ ಕಾಂಗ್ರೆಸ್ಗರು ಜಾರಿಗೊಳಿಸಿಲ್ಲ. ಅಪೀಸ್ಮೆಂಟ್ ಪಾಲಿಸಿ, ಮತ ಬ್ಯಾಂಕಿಗಾಗಿ ಎಲ್ಲರನ್ನು ಎತ್ತಿಗಟ್ಟುವಂತಹ ಕೆಲಸ ಕಾರ್ಯಗಳನ್ನು ಮಾಡಿದ್ರು. ಇದರ ಪರಿಣಾಮವಾಗಿ ದೇಶದಲ್ಲಿ ಈ ರೀತಿಯ ಅನೀತಿಯುತವಾದಂತಹ ವ್ಯವಹಾರಗಳು ನಡೆಯುವಂತಹ ಕೆಲಸ ಆಯಿತು. ಭಾರತೀಯ ಜನತಾ ಪಾರ್ಟಿ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ ಆ ಕಾಲಘಟ್ಟದಿಂದ ಇವತ್ತಿನವರೆಗೆ ತಮ್ಮ ವಿಚಾರವನ್ನು ಹೇಳ್ತಾ ಇತ್ತು. ಈ ದೇಶದಲ್ಲಿ ಆರ್ಟಿಕಲ್ 370 ಇರ್ಬೋದು, ಅದನ್ನು ರದ್ದು ಮಾಡಿಯೇ ಸಿದ್ಧ. ಈ ದೇಶದಲ್ಲಿ ಟ್ರಿಪಲ್ ತಲಾಕ್, ಅದಕ್ಕೆ ಒಂದು ಕೊನೆ ಹಾಕಿಯೇ ಸಿದ್ಧ. ಈ ದೇಶದಲ್ಲಿ ಯಾರು ಅಲ್ಪಸಂಖ್ಯಾತರು ನಮ್ಮ ರಾಷ್ಟ್ರದಲ್ಲಿ ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿದ್ದಾರ ಅವರಿಗೆ ರಕ್ಷಣೆ ಕೊಟ್ಟು ಸಿದ್ಧ ಅಂತ ಹೇಳುವಂತ ಜನರಿಗೆ ಕೊಟ್ಟ ಭರವಸೆಯ ಆಧಾರದಲ್ಲಿ ಇವತ್ತು ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡುವಂತಹ ಕೆಲಸ ಕಾರ್ಯಗಳನ್ನು ಮಾಡಿದೆ. ಈ ದೇಶದಲ್ಲಿ ಯಾವುದಾದ್ರು ಒಂದು ಪಕ್ಷ ಆ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿದನ್ನು ಈಡೇರಿಸುವಂತ ಪಕ್ಷ ಯಾವುದಾದ್ರಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ, ನರೇಂದ್ರ ಮೋದಿ ಅವರ ಸರ್ಕಾರ ಅಂತ ಹೇಳುವಂಥದ್ದು ನಾವೆಲ್ಲ ಒಪ್ಪಿಕೊಳ್ಳಬೇಕು. ಅದನ್ನು ಇವತ್ತು ನಾವು ಮಾಡುವಂತ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ಸೆಕ್ಷನ್ 2 ಏನು ಡೆಫಿನೇಷನ್ ಇದೆಯಾ ಸಿಟಿಜನ್ಶಿಪ್, ಯಾವುದೇ ಚೇಂಜಸ್ಗಳನ್ನು ಮಾಡಲಿಲ್ಲ. ಸೆಕ್ಷನ್ 6ಕ್ಕೆ 6B ಅಂತ ಹೇಳುವಂತಹ ಒಂದು ಸಬ್ಸೆಕ್ಷನ್ ಅನ್ನು ಇನ್ಕ್ಲೂಡ್ ಮಾಡಿ ಅದರಲ್ಲಿ ಯಾರು ಮೈನಾರಿಟಿಗಳು ನಮ್ಮ ನೆರೆ ರಾಜ್ಯದಲ್ಲಿ ಅಂತ ಹೇಳುವಂಥದ್ದನ್ನು ಐಡೆಂಟಿಫೈ ಮಾಡಿ ಅವರಿಗೆ ರಕ್ಷಣೆ ಕೊಡಬೇಕು ಅಂತ ಹೇಳುವಂತಹ ನೆಹರು ಲಿಯಾಖತ್ ಅಲಿ ಒಪ್ಪಂದವನ್ನ ಈಡೇರಿಸುವಂತ ಕೆಲಸ ಮಾತ್ರ ಮಾಡಿದ್ದೇವೆ ಹೊರತು ಇಂಡಿಯನ್ ಸಿಟಿಸನ್ಸ್ ಯಾರೇ ಇರಲಿ ಅವರಿಗೆ ಏನೂ ತೊಂದರೆಗಳನ್ನು ಮಾಡಿಲ್ಲ. ಒಂದು ಮಾತನ್ನು ಈ ವೇದಿಕೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನರೇಂದ್ರ ಮೋದಿ ಅವರು 2014ಕ್ಕೆ ಅಧಿಕಾರಕ್ಕೆ ಬರುವಾಗ ಅದೇ ಕಟ್ ಆಫ್ ಡೇಟ್ 30ನೇ ತಾರೀಕು ಡಿಸೆಂಬರ್ 2014, 2019ಕ್ಕೆ ತಂದದ್ದಲ್ಲ. ಈ ಬಿಲ್ ಅನ್ನ ಈ ವರ್ಷ ನಾವು ಪಾರ್ಲಿಮೆಂಟ್ ಅಲ್ಲಿ ಮಂಡನೆ ಮಾಡಿದ್ದಲ್ಲ, 2016ರಲ್ಲಿ ಮಂಡನೆ ಮಾಡಿದ್ದೆವು. ಪಾರ್ಲಿಮೆಂಟರಿ ಕಮಿಟಿ ಮತ್ತೊಂದಕ್ಕೆ ಹೋಗಿ ಬಂದಂತಹ ಒಂದು ಇದು ತಿದ್ದುಪಡಿ ಕಾಯ್ದೆ, ಇದನ್ನೆಲ್ಲರೂ ಅರ್ಥ ಮಾಡಿಕೊಳ್ಬೇಕು. ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ಪ್ರಧಾನಮಂತ್ರಿ ಆದ ಮೇಲೆ 567 ಮುಸಲ್ಮಾನ ಬಂಧುಗಳಿಗೆ
ಭಾರತೀಯ ಪೌರತ್ವವನ್ನು ಕೊಟ್ಟು ಜಗತ್ತಿಗೆ ತೋರಿಸಿಕೊಟ್ಟಿದ್ದೇವೆ, ನಾವು ಎಲ್ಲರನ್ನ ಸಮಾನವಾಗಿ ತೋರಿಸಿಕೊಡುವರು ಅಂತ ನರೇಂದ್ರ ಮೋದಿ ಅವರು. ಯಾವ ಸಂದರ್ಭದಲ್ಲಿ ಕೂಡ NRC ಅಸ್ಸಾಂನಲ್ಲಿ ಇವತ್ತು ನಡೀತಾ ಇರುವಂತ ಆ ಒಂದು ಪ್ರಕ್ರಿಯೆ ಅದು ಭಾರತೀಯ ಜನತಾ ಪಾರ್ಟಿಯ ಸೃಷ್ಟಿಯಲ್ಲ, ಅದು ಸುಪ್ರೀಂ ಕೋರ್ಟ್ನ ಆದೇಶ. ಸುಪ್ರೀಂ ಕೋರ್ಟ್ನ ಆದೇಶದ ಅನುಸಾರವಾಗಿ ಅವರ ಗೈಡ್ಲೈನ್ಸ್ ನಲ್ಲಿ ನಾವು ಅದನ್ನು ಮಾಡ್ತೇವೆ. NRC ಮತ್ತು CAAಗೆ ಯಾವುದೇ ಸಂಬಂಧಗಳಿಲ್ಲ, ಯಾವುದೇ ಹೊಂದಾಣಿಕೆಗಳಿಲ್ಲ. ಇದನ್ನ ಒಂದು ರೀತಿಯ ಪ್ರಚೋದನೆಗೋಸ್ಕರ ಸುಳ್ಳು ಸುದ್ದಿಗಳನ್ನು ಹೊರಡ್ತಾ ಇರುವಂತ ಈ ರೀತಿಯ ದೇಶದ್ರೋಹಿಗಳಿಗೆ ತಕ್ಕ ಪಾಠವನ್ನು ಕಲಿಸುವುದು ನಮ್ಮ ಜವಾಬ್ದಾರಿ. ನಾನು ಇಷ್ಟೇ ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಒಂದು ಜವಾಬ್ದಾರಿಯುತ ಆಡಳಿತ ಪಕ್ಷಕ್ಕೆ ತನ್ನದೇ ಆದಂತ ಜವಾಬ್ದಾರಿ ಇದೆ. ಯಾವುದೇ ವಿರೋಧ ಪಕ್ಷದ ಕೆಲವು ಜನ ಒಂದು ಹಾರಿಕೆ ಸುದ್ದಿಗಳನ್ನು ಹರಡುವುದು, ದೇಶದ್ರೋಹಿಗಳ ಜೊತೆ ಸೇರಿಕೊಂಡು ಕಾರ್ಯಾಚರಣೆ ಮಾಡುವಂಥದ್ದು ಅಥವಾ ದೇಶದಲ್ಲಿ ವಿಚ್ಛಿದ್ರಕಾರಿ ಘಟನೆಗಳನ್ನು ನಡೆಸುವಂತ ಪ್ರಯತ್ನ ಮಾಡಿದ್ರೆ ಅದಕ್ಕೆ ಸಮರ್ಪಕವಾದಂತ ಉತ್ತರವನ್ನು ಕೊಡುವಂಥದ್ದು ಮತ್ತು ಅಂತವರ ಮೇಲೆ ನಿಗಾ ವಹಿಸುವಂಥದ್ದು ಆಡಳಿತ ಪಕ್ಷದ ಜವಾಬ್ದಾರಿ ದೇಶದ ಹಿತದೃಷ್ಟಿಯಿಂದ. ಅದಕ್ಕಾಗಿ ರಾಜನಾಥ್ ಸಿಂಗ್ ಅವರು ಇಲ್ಲಿ ಬಂದಿದ್ದಾರೆ ಇವತ್ತು. ಅದಕ್ಕಾಗಿ ರಾಜನಾಥ್ ಸಿಂಗ್ ಇಲ್ಲಿ ಬಂದರೆ ನಾನು ನನ್ನೆಲ್ಲ ಬಂಧುಗಳಲ್ಲಿ ವಿನಂತಿ ಮಾಡಿಕೊಳ್ಳುವುದು ಇಷ್ಟೇ, ಇದೆಲ್ಲವೂ ಕೂಡ ಈ ದೇಶದ ರಕ್ಷಣೆಗಾಗಿ, ಇದೆಲ್ಲವೂ ಕೂಡ ಈ ದೇಶಕ್ಕಾಗಿ ಒಂದು ರೀತಿಯಲ್ಲಿ ತಮ್ಮ ಸರ್ವಸ್ವವನ್ನು ಕಳ್ಕೊಂಡವರಿಗಾಗಿ. ಇದೊಂದು ಕೇವಲ ಕಾನೂನಲ್ಲ, ಇದೊಂದು ಜಗತ್ತಿಗೆ ಮಾನವೀಯತೆಯ ಸಂದೇಶ ಕಳಿಸುವಂತ ಒಂದು ಅದ್ಭುತವಾದಂತ ಕಾರ್ಯಯೋಜನೆ ನಾವು ತಿಳ್ಕೊಳ್ಬೇಕಾಗ್ತದೆ, ಸವಾಲಾಗಿ ಸ್ವೀಕಾರ ಮಾಡಬೇಕು. ನರೇಂದ್ರ ಮೋದಿ ಅವರು ಹೇಳಿದ್ದಾರೆ, ಅಮಿತ್ ಶಾ ಹೇಳಿದ್ದಾರೆ, ಯಾರೇ ಬೀದಿಗೆ ಬರಲಿ ಒಂದು ಇಂಚು ಕೂಡ ಇದರಿಂದ ಹಿಂದೆ ಹೋಗುವಂತ ಆ ಪ್ರಶ್ನೆ ಇಲ್ಲ. ಇದನ್ನು ಅತ್ಯಂತ ಯಶಸ್ವಿಯಾಗಿ ಅನುಷ್ಠಾನ ಮಾಡುವಂಥದ್ದು ಅದು ನಮ್ಮ ಸರ್ಕಾರದ ಜವಾಬ್ದಾರಿ ಅಂತ ಹೇಳಿದ್ದಾರೆ. ಕಾಶ್ಮೀರಕ್ಕೊಮ್ಮೆ ಎಲ್ಲರನ್ನು ಕಳಿಸ್ಬೇಕು, ನಾವು ಕಾಶ್ಮೀರ ಕಳಿಸ್ಬೇಕು. 70 ವರ್ಷದ ಕಾಶ್ಮೀರ ನೋಡಬೇಕು, ಈಗ ಸುಮಾರು 7 ತಿಂಗಳ ನಂತರದ ಕಾಶ್ಮೀರ ನೋಡಬೇಕು. ಎಂಥ ಅಭಿವೃದ್ಧಿ, ಎಂಥ ಬೆಳವಣಿಗೆ. ಕಾಶ್ಮೀರದ ಯುವತಿಯರು ಇವತ್ತು ಸ್ವಾಭಿಮಾನ ಸ್ವಂತಿಕೆಯಿಂದ ಬದುಕುವಂತ ಕೆಲಸ 75 ವರ್ಷಗಳ ನಂತರ ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿ ಸರ್ಕಾರ ಮಾಡಿದೆ. ಇಡೀ ಜಗತ್ತು ಇದನ್ನು ಶ್ಲಾಘನೆ ಮಾಡುವಂತ ಸಂಗತಿಗಳಾಗಿದೆ. ನಾವೆಲ್ಲರೂ ಒಟ್ಟಾಗೋಣ, ಒಂದಾಗೋಣ. ಯಾವುದೋ ದೇಶದ್ರೋಹಿಗಳನ್ನ ಎಲ್ಲೆಲ್ಲಿ ಸದಬಡಿಬೇಕೋ, ಎಲ್ಲೆಲ್ಲಿ ಅವರನ್ನು ಬಗ್ಗು ಬಡಿಬೇಕೋ, ಎಲ್ಲೆಲ್ಲಿ ಅವರಿಗೆ ಪಾಠ ಕಲಿಸಬೇಕೋ ಅದನ್ನೆಲ್ಲವನ್ನು ಮಾಡೋಣ ಅಂತ ಹೇಳುವಂತ ಪ್ರತಿಜ್ಞೆಯೊಂದಿಗೆ ಎಲ್ರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.